ಸ್ವಾಗತ ಭಾಷಣ ಲಯನ್ಸ್ ಕ್ಲಬ್ ಬೆಳ್ಮನ್ನೂರು ಫೋಕಸ್ ಇದರ ಅಧ್ಯಕ್ಷರಾದ ಲಯನ್ ಆರಮಂತವರವರು. ಎಲ್ಲರಿಗೂ ಈ ಶುಭ ಭಾನುವಾರದ ಶುಭಾಶಯಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯಲ್ಲಿ ಹೆಸರುವಾಸಿಯಾದ ಸಂಸ್ಥೆ ಎಂದರೆ ನಮ್ಮ ಲಯನ್ಸ್ ಸಂಸ್ಥೆ, ಲಯನ್ಸ್ ಕ್ಲಬ್ ಸಂಸ್ಥೆ. ಈ ಸಂಸ್ಥೆಯ ಸದಸ್ಯರ ಮುಖಾಂತರ ನಾವು ಮುಖ್ಯವಾಗಿ ಹಲವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಒಂದು ಕಾರ್ಯಕ್ರಮ. ಈ ಮೊದಲು ನಾವು ಒಂದು 5 ಕಾರ್ಯಕ್ರಮಗಳನ್ನು ನಮ್ಮ ಕ್ಲಬ್ಬಿನ ಮೆಂಬರ್ಗಳ ಸಹಾಯದಿಂದ ಮಾಡಿರುತ್ತೇವೆ. ಇನ್ನು ಮುಂದೆಯೂ ಹಲವು ಕಾರ್ಯಕ್ರಮವನ್ನು ಆಯೋಜಿಸಲು ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರುತ್ತಾ ಇಂದಿನ ದಿನ ಕೂಡ ಈ ಆರೋಗ್ಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ಆಧುನಿಕ ಜೀವನ ಶೈಲಿಯಲ್ಲಿ ಬದಲಾದ ಆಹಾರ ಪದ್ಧತಿ, ಕೆಲಸದ ಒತ್ತಡ, ಪರಿಸರ ಮಾಲಿನ್ಯ ಹಾಗೂ ಇತರ ಕಾರಣಗಳಿಂದಾಗಿ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳು ಉಂಟಾಗುತ್ತಿದ್ದು, ಉತ್ತಮ ಆರೋಗ್ಯದಿಂದ ಮಾತ್ರ ಪರಿಪೂರ್ಣ ಜೀವನ ಸಾಧ್ಯ. ಆರೋಗ್ಯವೇ ಭಾಗ್ಯ ನುಡಿಮುತ್ತು ನಾವು ಎಲ್ಲರೂ ಕೇಳಿರ್ಬೋದು. ಅದೇ ರೀತಿ ಅಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳು ಬಂದಿದ್ದಾರೆ. ಅವರಿಗೆ ನಾನು ಈ ಉಚಿತ ಫುಟ್ಬಾಲ್ ಸ್ಕ್ರೀನಿಂಗ್ ಶಿಬಿರದ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಾಗತಿಸುತ್ತಾ, ಮೊದಲನೇದಾಗಿ ನಮ್ಮ ಸಭಾಧ್ಯಕ್ಷರಾಗಿ ಲಯನ್ ವಿಜಯ್ ಶೆಟ್ಟಿ MJF ವಲಯ ಅಧ್ಯಕ್ಷರು, ಪ್ರಾಂತ್ಯ 3 ವಲಯ 2, ಇವರು ನಮ್ಮ ಮೇಲೆ ಇಟ್ಟು ಗೌರವ ಇಟ್ಟು ಇಲ್ಲಿ ಬಂದಿದ್ದಾರೆ. ಇವರಿಗೆ ನಾನು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಜೊತೆ ಇದ್ದಾರೆ ನಮ್ಮ ಸಿಸ್ಟರ್ ಸೆವೆಲಿನ್ ಫೆರ್ನಾಂಡಿಸ್, HM ಹೋಲಿ ಏಂಜಲ್ಸ್ ಹೈಯರ್ ಪ್ರೈಮರಿ ಸ್ಕೂಲ್. ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಹಿರಿಯರು ಆಗಿದ್ದ ನಮ್ಮ ಆತ್ಮೀಯರಾದ ಜನಾಬ್ ಹಾಜಿ ಅಬ್ದುಲ್ ರಶೀದ್, ಅಧ್ಯಕ್ಷರು ಸೈಯದ್ ಮದನಿ ದರ್ಗಾ ಉಳ್ಳಾಲ, ದಕ್ಷಿಣ ಕನ್ನಡ. ಇವರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಆತ್ಮೀಯರಾದ ಹಾಗೂ ನಮ್ಮ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ನಮ್ಮ ರೀಚಾರ್ಜ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಯಾಗಿದ್ದ ಸಿಲ್ ರಾಬರ್ಟ್ ಅವರು ಇಲ್ಲಿ ಇದ್ದಾರೆ. ಅನಾರೋಗ್ಯ ಕಾರಣ ಇಲ್ಲಿ ಬಂದಿಲ್ಲ ಅವರು. ಅವರಿಗೂ ನಾನು ಸ್ವಾಗತವನ್ನು, ಅವರ ಅನುಪಸ್ಥಿತಿಯಲ್ಲೆಲ್ಲ ದಯವಿಟ್ಟು ವೇದಿಕೆಗೆ ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಇನ್ನೊಬ್ಬರು ಹಿರಿಯರಾದ ಲಯನ್ ದಯಾಲ್ ಮಾರ್ಟಿಸ್, ಜಿಲ್ಲಾ ಸಂಯೋಜಕರು, ಮಕ್ಕಳ ಆರೈಕೆ, ಲಯನ್ಸ್ ಕ್ಲಬ್ ಗಾಂಧಿನಗರ. ಇವರಿಗೆ ಒಂದು 20-25 ವರ್ಷ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸಿದ ಅನುಭವ ಇದೆ. ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಸಂಯೋಜಕರಾಗಿ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಶ್ರೀಧರ್ ಪೂಜಾರಿ, ಕಾಂಪೇನಿಯು ಶ್ರೀದೇವಿ ವೆಲ್ನೆಸ್ ಸೆಂಟರ್ನ ಮುಖ್ಯಸ್ಥರಾದ ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಲು ಹಾಗೆ ನಮ್ಮ ಜೊತೆ ಇದ್ದ ನಮ್ಮ ಕಾರ್ಯದರ್ಶಿಯಾದ ಜಸಿಂತ ಮೆಂಡೋನ್ಸ, ಇವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಕೋಶಾಧಿಕಾರಿಯಾಗಿದ್ದು ಲಯನ್ ರೋಹನ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಲು ನಿಮ್ಮಿಂದ ಎಲ್ಲರಿಂದ ಸಾಧ್ಯ ಇರುವಂಥ ಅತಿಥಿಗಳಿಂದ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಪ್ರತಿಯಾಗಿ ನಮ್ಮ ಜೊತೆ ಒಬ್ಬರು ಡಾಕ್ಟರ್ ಇದ್ದಾರೆ, ಸಿಸ್ಟರ್ ಮೇಬಲ್ ಡಿಮೆಲ್ಲೋ. ಇವರು ನಮ್ಮ ಹೋಮಿಯೋಪತಿಕ್ ಡಾಕ್ಟರ್ ಆಗಿದ್ದಾರೆ. ಇವತ್ತು 1ನೇ ತಾರೀಕರಂದು ಇದೇ ಕಟ್ಟಡದಲ್ಲಿ ಒಂದು ಕ್ಲಿನಿಕ್ ಕೂಡ ತೆರೆದಿದ್ದು, ಇವರು ಕೂಡ ನಿಮ್ಮೆಲ್ಲ ಸಹಕಾರವನ್ನು ಕೋರಿದ್ದಾರೆ. ಇವರು ವೇದಿಕೆಗೆ ಬಂದು ಒಂದು ಹೂವನ್ನು ತಗೊಳ್ಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ನಮ್ಮ ಜೊತೆ ಹುಟ್ಟಿದ ಹೊಸ ಕ್ಲಬ್ ಕಲ್ಪವೃಕ್ಷ ಅದರ ಅಧ್ಯಕ್ಷರು ಶಬರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ನರ್ಸಿ ಅವರ ಕೈಯಿಂದ ಹೂವನ್ನು ತಗೊಳ್ಬೇಕು.
ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇನೆ. ತಾರೀಕು ನೋಡಿ ಶ್ರೀ ಶ್ರೀಧರ್ ಪೂಜಾರಿ ಕಾಪಿತಾನಿ ಮಂಗಳೂರು ಇದರ ಮುಖ್ಯಸ್ಥರಿಂದ. ಮೊದಲನೇದಾಗಿ ಸಭೆಯನ್ನು ಅಲಂಕರಿಸತಕ್ಕಂಥ ಅಧ್ಯಕ್ಷರೇ ಹಾಗೂ ಪ್ರತಿಯೊಬ್ಬರಿಗೂ ನನ್ನ ವಂದನೆ ಮಾಡುತ್ತಾ, ಹಾಗೆ ಇಲ್ಲಿ ಸೇರತಕ್ಕಂಥ ಎಲ್ರಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ, ಇವತ್ತು ಲಯನ್ಸ್ ಕ್ಲಬ್ ಪೆರ್ಮನೂರು ತೊಕ್ಕೊಟ್ಟು ಮತ್ತು ಟೀಚರ್ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ 21 ದಿನಗಳ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಆಯೋಜಿಸಿದ್ದಾರೆ. ಸೊ ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನನ್ನ ಆ್ಯಕ್ಚುಲಿ ಫಾರ್ಮಲ್ ಆಗಿ ಮಾತಾಡೋದಿಲ್ಲ, ಇನ್ಫಾರ್ಮಲ್ ಆಗಿದ್ದರೆ ನಾನು ಹೇಳೋದು ಅನ್ನೋದು ನಿಮಗೆ ಅರ್ಥ ಆಗಬೇಕು. ಓಕೆ, ಸೊ ಫುಲ್ ಹೇಳಿಕ್ಕಾಗಲ್ಲ, ಜಸ್ಟ್ ಲೈಟ್ ಆಗಿ ಕೆಲವೊಂದು ವಿಚಾರವನ್ನು ಮಾತ್ರ ಹೇಳ್ತೀನಿ ನಾನು. ಹೆಲ್ತ್ ಅಂದರೆ ಆರೋಗ್ಯದ ಬಗ್ಗೆ ನಾವು ಹೊರಗಡೆ ಡಿಸ್ಕಸ್ ಮಾಡಿದವಾಗ, ಈಗ ಆರೋಗ್ಯ ಚೆನ್ನಾಗಿದ್ದವರು ಅಂದರೆ ಏನು ಪ್ರಾಬ್ಲಮ್ ಇಲ್ಲದವರು ಹೇಳಿದವಾಗ ನಾನು ಚೆನ್ನಾಗಿದ್ದೀನಿ, ಇವಾಗ ಯೂಶ್ವಲಿ ಕೇಳಿರ್ಬೇಕು ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋದು. ಅಂದರೆ ಆರೋಗ್ಯದ ಬಗ್ಗೆ ಮನುಷ್ಯನಿಗೆ ಯಾವಾಗ ಜಾಗ್ರತೆ ಹುಟ್ಟುತ್ತಂದರೆ ಮನೆದಾಗಿ ಯಾವುದು ಆರೋಗ್ಯ ಕೈ ಕೊಟ್ಟಿರಬೇಕು. ಅರ್ಥ ಆಗ್ತದೆ ನಾನು ಹೇಳೋದು. ಆರೋಗ್ಯ ಹಾಳಾದ ನಂತರ ನಾವು ಆರೋಗ್ಯದ ಬಗ್ಗೆ ಇಡೀ ದಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಆರೋಗ್ಯ ಸರಿ ಇರುವಾಗ, ನಾನು ಇವಾಗ ಯಾರೋ ಹೇಳ್ತಿದ್ರಲ್ಲಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಿನ್ನ ಆರೋಗ್ಯಕ್ಕೆ ಏನು ಮಾಡಿದ್ದೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮಲ್ಲಿ ಹೇಗೆಂದರೆ ಆರೋಗ್ಯ ಹದಗೆಟ್ಟ ನಂತರ ಅದನ್ನು ಇಡೀ ದಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೇವೆ. ಅಂದರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದು ಲಾಸ್ಟ್ ಪ್ಯಾಂಡಮಿಕ್ ಬಂದಾಗಲೇ ನಮ್ಗೆ ಗೊತ್ತಿರಬೇಕು. ಆಲ್ಮೋಸ್ಟ್ ಎಲ್ರಿಗೂ ಅದರ ಅನುಭವ ಆಗಿದೆ. ಅಂದರೆ ಆರೋಗ್ಯವೇ ಭಾಗ್ಯ ಅನ್ನೋದು ಸರ್ ಹೇಳಿದ್ರು ಇಲ್ಲಿ. ಇವಾಗ ಅದು ನಾನು ಎಲ್ಲೋ ಹಿಂದೆ ಪುಸ್ತಕದಲ್ಲಿ ಓದಿದ್ದು ನೆನಪಿದೆ. ಬಟ್ ಇವಾಗ ಅದು ಪ್ರೂವ್ ಆಗಿದೆ. ಅಂದರೆ ಲಾಕ್ಡೌನ್ ಬಂದ ನಂತರ 3 months 4 months ಲಾಕ್ಡೌನ್ ಮಾಡಿ ಆರೋಗ್ಯಕ್ಕೋಸ್ಕರನೇ ಇಡೀ ದಿನ ಸ್ಪೆಂಡ್ ಮಾಡ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತಕ್ಕಂಥ ವಿಚಾರ ಇದೆ. ಅಂದರೆ ಆರೋಗ್ಯ ಒಂದು ಸರಿ ಇದ್ರೆ ಈ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಅದ್ರ ಜೊತೆಗೆ ಕಂಪೇನ್ಯೂ ಫುಡ್ ಪಲ್ಸ್ ಇದರ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಕಂಪೇನ್ಯೂ ಇವಾಗ ಮನುಷ್ಯನಿಗೆ ಆರೋಗ್ಯ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ಸ್, ಅಂದರೆ ಹೊರಗಡೆ ಹೋಗಿ ವಾಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಸರಿ ಇಲ್ಲದಿದ್ದವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು, ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಕಂಪೇನ್ಯೂ ಫುಡ್ ಪಲ್ಸ್ ಥೆರಪಿ ಇದರಿಂದ ಮಿಷನಿಂದ ಥೆರಪಿ ತಗೊಳಿದ್ರೆ, ಅರ್ಧ ಗಂಟೆ ಥೆರಪಿ ತಗೊಳ್ಳೋದ್ರಿಂದ ಸಾಧಾರಣ 3 ರಿಂದ 4 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ರಕ್ತ ಸಂಬಂಧಿತ ಮತ್ತು ನರದ ಪ್ರಾಬ್ಲಮ್ ಎಲ್ಲ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. 90% ಪ್ರಾಬ್ಲಮ್ ಅನ್ನೋದು ಇವಾಗ ನೀವು ಸಣ್ಣ ಫಿಸಿಷಿಯನ್ಸಿಗೆ ಹೋಗಿ ಮೀಟ್ ಆಗಿಬೇಕಾದ್ರೆ ಏನೋ ಯಾವುದೋ ಡಯಾಬಿಟೀಸು, BP ಅಥವಾ ಯಾವುದೋ ಒಂದು ವಾತಾಗಿತ ಅಂತ ಇದೆ ಅಂತ ಹೇಳಿದ್ರೆ ಅವ್ರು ಫಸ್ಟ್ ಸಜೆಸ್ಟ್ ಮಾಡೋದು ನಿಮಗೆ ಬೆಳಿಗ್ಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಅಂತ ಅಲ್ವಾ. ಇವಾಗ 90% ಜನ ವಾಕಿಂಗ್ ಮಾಡಲಿಕ್ಕೆ ಮಾಡೋದಿಲ್ಲ. ಕೆಲವರಿಗೆ ಟೈಮ್ ಇಲ್ಲ, ಟೈಮ್ ಇದ್ದವರಿಗೆ ಬಾಡಿಯಲ್ಲಿ ಬಲ ಇಲ್ಲ. ಅಂದರೆ ವಾಕಿಂಗ್ ಮಾಡಲಿಕ್ಕೆ ಕೂಡ ಎನರ್ಜಿ ಇಲ್ಲ, ಪಡೆಯಲ್ಲ. ಹಾಗಾಗಿ ಇದನ್ನೊಂದು ಅಲ್ಟರ್ನೇಟಿವ್ ಥೆರಪಿ ಮನೆಯಲ್ಲೇ ಅಥವಾ ಏನು ಹೊರಗಡೆ ಹೋಗದೆ ಥೆರಪಿ ಮಾಡಿದ್ರೆ ಒಂದು 3 ರಿಂದ 4 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದಂತಕ್ಕಂಥ ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ಸರ್ವೈಕಲ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಅಂತದ್ರಿಂದ ಹೊರಗಡೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ 21 ದಿನ ಥೆರಪಿ ಇರ್ತದೆ. ನಾನು ಹೇಳೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ಪರಿಚಯದವರಿದ್ದವರು, ಅಕ್ಕಪಕ್ಕದವರು ಯಾರು ಇದ್ದರೆ ಅಂತ ಪ್ರಾಬ್ಲಮಲ್ಲಿ ಸಫರ್ ಆಗ್ತಿದ್ದಾರೆ ಅಥವಾ ಪ್ರಾಬ್ಲಮ್ ಇಲ್ಲದವರು ಸಹ ಪ್ರಿವೆನ್ಷನ್ ಥೆರಪಿಯಾಗಿ ಸಹ ಯೂಸ್ ಮಾಡ್ಬೋದು. ಯಾರಾದರೂ ಇದ್ದರೆ ಅಂಥವರಿಗೆ ಇಂಥ ಫಂಕ್ಷನ್ಸ್ ಬಗ್ಗೆ ಅವ್ರಿಗೆ ಹೇಳಿ ಥೆರಪಿ ಮಾಡಲಿಕ್ಕೆ ಬರಲಿಕ್ಕೆ ಈ ಥರ ಇದೆ ಅಂತ ಹೇಳಿ. ಸೊ 21 ಡೇಸ್ನ ಕ್ಯಾಂಪೇನ್ ಅರೇಂಜ್ ಮಾಡಿದ್ದಾರೆ ಲಯನ್ಸ್ ಕ್ಲಬ್ ಅವರು ಮತ್ತು ಪೆರ್ಮನೂರು, ಇದು ರೀಚಲ್ ಚಾರಿಟೇಬಲ್ ಟ್ರಸ್ಟ್ ಅವರು. ಸೊ ಇಷ್ಟನ್ನು ಹೇಳ್ತಾ
ಭಟ್ನಗರದ ಕೊಟ್ಟರು, ಕ್ಯಾಂಪ್ಯಾನಿಯೋ ಮ್ಯಾಂಗ್ಳೂರ್ ಇವರ ಸಹಯೋಗದಿಂದ ಉಚಿತ ಫುಡ್ ಪಲ್ಸ್ ಥೆರಪಿ ಶಿಬಿರವನ್ನು ಇಂದು ಆಯೋಜಿಸಿದ್ದಾರೆ. ಖಂಡಿತ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಲಯನ್ಸ್ ಕ್ಲಬ್ಬಿನಿಂದ ನಾನು ಕೇಳಿದ ಪ್ರಕಾರ ಅವರು ಪ್ರೋ ಆಕ್ಟಿವಿಟೀಸನ್ನು ಆಯೋಜಿಸ್ತಾ ಬಂದಿರುತ್ತಾರೆ. ನಾವು ಇದನ್ನು ಮೊದಲಿಂದ ಕೇಳ್ತಾ ಬಂದಿದ್ದೇವೆ. ಅದರಿಂದ ಸಮಾಜದಲ್ಲಿ ಏನು ಇತರರಿಗೆ ಉಪಯೋಗ ಇದೆ ಅಂತಹ ಕಾರ್ಯಕ್ರಮವನ್ನು ಅವರು ಆಯೋಜಿಸುತ್ತಾ ಬಂದಿರುವವರು. ಇದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಖಂಡಿತ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾವು ಇದು ಕೇಳಿರ್ಬೋದು, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಬಟ್ ಇಫ್ ದ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಖಂಡಿತ ನಮ್ಮ ಆರೋಗ್ಯವು ಹದಗೆಟ್ಟಿದ್ದರೆ, ನಮ್ಮ ಆರೋಗ್ಯವನ್ನು ನಾವು ಕಳೆದುಕೊಂಡರೆ ಎಲ್ಲವನ್ನು ಕಳೆದುಕೊಂಡಂತೆ. ಯಾಕಂದರೆ ನಮಗೆ ಗೊತ್ತಿದೆ, ನಾವು ಆರೋಗ್ಯವನ್ನು ಕಳೆದುಕೊಂಡಾಗ ಏನನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಆರೋಗ್ಯ ಬಹಳ ಮುಖ್ಯವಾದದ್ದು. ಆದ್ದರಿಂದ ಖಂಡಿತವಾಗಿಯೂ ನಾವು ಏನು ಸರ್ ಅವರು ಹೇಳಿದರು, ಆರೋಗ್ಯ ಕೆಟ್ಟ ನಂತರ ನಾವು ಅದರ ಬಗ್ಗೆ ಯೋಚಿಸ್ತೇವೆ. ಖಂಡಿತ ಅಲ್ಲ. ನಾವು ಆರೋಗ್ಯದಿಂದ ಇರುವಾಗ ಯಾವ ರೀತಿ ನಾವು ಆರೋಗ್ಯದಿಂದ ಮುಂದೆ ಕೂಡ ಇರಬೇಕು ಎಂದು ಯೋಚಿಸಬೇಕು. ಅದರ ಬಗ್ಗೆ ನಾವು ಗಮನವನ್ನು ವಹಿಸಬೇಕು. ನಾವು ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ಕೆಲಸಗಳನ್ನು ಒತ್ತಡದಲ್ಲಿ ನಾವಿದ್ದೇವೆ. ಹಾಗೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಖಂಡಿತ ನಾವು ಯೋಚಿಸಲಿಕ್ಕೆ ಹೋಗುವುದಿಲ್ಲ. ಅದರಿಂದ ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಂಡ್ರೆ ಅದನ್ನು ನಾವು ಅದರ ಬಗ್ಗೆ ಯೋಚಿಸ್ತಾ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದರೆ ಮಾತ್ರ ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು, ಮುಂದಿನ ನಮ್ಮ ಜೀವನ ಕೂಡ ಸುಖಮಯವಾಗಿರ್ಬೋದು. ಅದೇ ರೀತಿ ನಾವು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ನನ್ನ ನಂಬಿಕೆ. ಅದನ್ನೇ ನಾನು ಎಲ್ಲರಿಗೂ ಕೂಡ ಆಶಿಸುವಂಥದ್ದು. ಅದರಿಂದ ನಾವೆಲ್ಲರೂ ಲೆಟ್ ಅಸ್ ಮೇಕ್ ದ ವರ್ಲ್ಡ್ ಹೆಲ್ತಿಯರ್ ಆ್ಯಂಡ್ ಹ್ಯಾಪಿಯರ್ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ವಿಶೇಷವಾಗಿ ಒಂದು ಶಿಬಿರ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಆಹಾರ ಪದ್ಧತಿಯನ್ನು ನಮಗೆ ಬೇಕಾದ ಹಾಗೆ ಮಾಡಿದ ಕಾರಣ ನಾವಿವತ್ತು ಎಲ್ಲ ಥೆರಪಿಯನ್ನು ಕೂಡ ಅದರ ಹಿಂದೆ ಓಡುವಂಥ ಪರಿಸ್ಥಿತಿ ನಮಗೆ ಆಗಿದೆ. ದಿನವಿಡಿಗೆ ನೋಡಿದರೆ ಇವತ್ತು ಎಲ್ಲ ಕಡೆ ಡಾಕ್ಟರ್ಸ್ಗಳ ಬಳಿ ಒಂದು 100 ಜನಕ್ಕಿಂತ ಕಮ್ಮಿ ಇದ್ದಂಥ ಡಾಕ್ಟರ್ಸ್ ಯಾರೂ ಇಲ್ಲ, ಡಾಕ್ಟರ್ಗಾಗಿ ಕಾಯುವವರು. ಅಂದರೆ ಅಷ್ಟು ಕಾಯಿಲೆಗಳು ಬಂದು ನಮ್ಮ ಮೇಲೆ ಬಿದ್ದಿದೆ. ಇದು ಯಾಕೆ ಬಂತು ಅಂತ ಹೇಳುವಂಥದ್ದನ್ನು ಕೂಡ ನಾವು ನಮ್ಮ ಮನಸ್ಸಿನಲ್ಲೇ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಹಿರಿಯರು, ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಯಾವ ರೀತಿ ಬದುಕಿದ್ದಾರೆ, ಅವರಿಗೆ ಏನು ರೋಗ ಇತ್ತು, ರೋಗ ಇದ್ದಾಗ ಏನು ಮದ್ದು ಮಾಡ್ತಾ ಇದ್ರು, ಅದೆಲ್ಲ ಈಗ ಆಸಿ ಹೋಗಿ ಈಗ ನಾವು ಹೊಸ ಒಂದು ಪದ್ಧತಿಗೆ ಬಂದು ಸಿಗಿದೆ. ಕಾರಣ ಹೊಟ್ಟೆ ತುಂಬ ತಿನ್ನುವಂಥದ್ದು. ನಮ್ಮ ಪವಿತ್ರ ಕುರಾನ್ನಲ್ಲಿ ಹೇಳಿದೆ, ನಿಮ್ಮ ಬೈಬಲಲ್ಲಿ ಕೂಡ ಇರಬಹುದು, ಒಬ್ಬ ಮನುಷ್ಯ ಅರ್ಧ ಹೊಟ್ಟೆ ತಿನ್ನಬೇಕು, ಕಾಲು ಭಾಗ ನೀರು ಕುಡಿಬೇಕು, ಕಾಲು ಭಾಗ ಖಾಲಿ ಬಿಡಬೇಕು ಅಂತೇಳಿ. ಆಗ ಮಾತ್ರ ಒಬ್ಬ ಆರೋಗ್ಯವಂತನಾಗಿರ್ಲಿಕ್ಕೆ ಸಾಧ್ಯ. ಇದು ಹಾಗೆ ಅಲ್ಲ. ಹೊಟ್ಟೆ ತುಂಬ ನಾವು ತಿಂತೇವೆ, ಅದರ ಮೇಲೆ ಕೂಡ ಓವರ್ಲೋಡ್ ಮಾಡ್ತೇವೆ. ಅದು ಹೇಗೆ? ಬಜಾರಿಗೆ ಹೋದಾಗ ಅಲ್ಲಿ ಚಾಟ್ಸು, ಅಲ್ಲಿ ತಿಕ್ಕ, ಅಲ್ಲಿ ಮತ್ತೊಂದು ತಿಂದು ನಾವು ಮನೆಗೆ ಬರ್ತೇವೆ. ಬಂದಾಗ ಮನೆಯಲ್ಲಿ ತಾಯಿ, ಅಜ್ಜಿ, ಮಾಮಿ ಇಂಥವರೆಲ್ಲ ನಮಗೆ ಫುಡ್ ಮಾಡಿಡ್ತಾರೆ. ಇದು ಮಾಡಿದ್ದು ಮನೆಯಲ್ಲಿ ಬೇಡ ನಮಗೆ, ಆದರೆ ಬೈತಾರೆ ಅಂತ ಹೇಳ್ಕೊಂಡು ಪುನಃ ಅದರ ಮೇಲೆ ಒಂದು ಎಕ್ಸ್ಟ್ರಾ ಲೋಡ್ ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು ನಾವು ನಮ್ಮ ಮನೆಯಲ್ಲಿ ಕಾಣ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಿನ ಜನರು ಅದೇ ರೀತಿಯಲ್ಲಿ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಇವತ್ತು ಪ್ರತಿಯೊಂದು ಉದ್ಯಮದಲ್ಲಿ ಕೂಡ ಮೋಸದಲ್ಲಿ ಹಣ ಮಾಡಲಿಕ್ಕೆ ಪ್ರಾರಂಭಿಸಿದಂಥ ಒಂದು ಯುಗ. ಹಾಗಾಗಿ ಕೆಲವು ಕಡೆಯಲ್ಲಿ ಎಣ್ಣೆ ಮಾರಾಟ, ತೈಲ ಮಾರಾಟ, ಒಂದು ಕಡೆಯಲ್ಲಿ ದಬ್ಬಿ ಇಟ್ಟುಕೊಂಡು ತೈಲ ಮಾರೋದು, ಸಾವಿರಾರು ರೂಪಾಯಿ ದೋಚಿಕೊಂಡು ಹೋಗ್ತಾರೆ, ಏನೂ ಪ್ರಯೋಜನ ಆಗುವುದಿಲ್ಲ. ಕೆಲವು ಕಡೆಯಲ್ಲಿ ಈಗ ಬಹಳ ಶೋರೂಮ್ ತರ ಮಾಡಿಕೊಂಡು
ಬೇರೆ ಬೇರೆ ರೀತಿಯ ಪಾನೀಯಗಳನ್ನು ಮಾಡುವಂಥದ್ದು, ಕೆಲವು ಪ್ರೋಟೀನ್ಗಳನ್ನು ಮಾಡುವಂಥದ್ದು. ಜನ ಅದರ ಹಿಂದೆ ಬಿದ್ದು ದಿವಸಕ್ಕೆ 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ತಾರೆ. ಅದರ ಹಿನ್ನೆಲೆ, ಅದರ ಸಾಧಕ ಬಾಧಕಗಳು ಏನು ಎತ್ತದ ನೋಡುವುದಿಲ್ಲ. ಯಾಕೆ? ಒಮ್ಮೆ ನನ್ನ ರೋಗ ಗುಣ ಆಗಬೇಕು, ಒಮ್ಮೆ ನನ್ನ ಬೊಜ್ಜು ಕರಗಿ ಹೋಗಬೇಕು ಎಂಬ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಜನ ಯಾರು ಇದರಲ್ಲಿ ಮೋಸ ಹೋಗಬಾರದು ಅಂತ ಹೇಳಿಕೊಂಡು, ಇದರಲ್ಲಿ ಒಂದು ನಂಬಿಕೆ, ಈ ಫುಡ್ ಥೆರಪಿಯಲ್ಲಿ ನನಗೆ ಒಂದು ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ಇದು ಕೂಡ ಇಂಥದ್ದು ಬಹಳಷ್ಟು ಮಿಷನ್ಗಳನ್ನು ನಾವು ಕಂಡಿದ್ದೇವೆ. ಆದರೆ ನಮಗೆ ಈಗ ಒಂದು ನನ್ನ ಮಟ್ಟಿಗೆ ಧೈರ್ಯ ಏನು ಅಂತ ಹೇಳಿದ್ರೆ, ಲಯನ್ಸ್ ಕ್ಲಬ್ ಎನ್ನುವರು ಮಾಡಿದ ಕಾರಣ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ, ಅದು ಮಾತ್ರ ಅಲ್ಲ, ಜನಪರರಿಗೆ ಬೇಕಾಗಿ ಕೆಲಸ ಮಾಡುವಂತ ಒಂದು ಉದಾತ್ತವಾದ ಸಂಸ್ಥೆ ಆದ ಕಾರಣ ಈ ಒಂದು ಥೆರಪಿ ಜನರಿಗೆ ಫಲಕಾರಿ ಆಗಬಹುದು ಅಂತ ಹೇಳಿ ಭಾವನೆಯೊಂದಿಗೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ಮನೆಯವರ ಒಂದು ಹೆಸರನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಇವತ್ತಿನಿಂದ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಲಯನ್ ದಯಾಲ್ ಮಾಟಿಸ್ ಜಿಲ್ಲಾ ಸಂಯೋಜಕರು, ಲಯನ್ಸ್ ಕ್ಲಬ್ ಗಾಂಧಿನಗರ, ಇವರು ಒಂದೆರಡು ನನಗೆ ಭಾಳ ಸಂತೋಷ ಆಗ್ತದೆ ಅಂತ ಹೇಳಿದರೆ, ಹೊಸ ಕ್ಲಬ್ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಿ ಈಗಿನ ಶೋಯಿಂಗ್ ಎಂಥೂಸಿಸಮ್ ಇದೇ ಥರ ಮುಂದುವರೆದ್ರೆ ಸಮಾಜಕ್ಕೆ ಬೇಕಾದ ಇಂಥದೇ ಕಾರ್ಯಕ್ರಮದಲ್ಲಿ ಇದರಿಂದ ಮುಂದುವರಿಸ್ತಾ ಬಂದರೆ ನನಗೆ ಭಾಳ ಸಂತೋಷ ಇದೆ. ನಮಗೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇದೇ ಥರ ನಾವು ಇಂಟ್ರೆಸ್ಟಲ್ಲಿ ಮಾಡ್ತೀವಿ. ಯಂಗ್ ಆ್ಯಂಡ್ ಯು ಆಲ್ವೇಸ್ ವಾಟ್ ಚಾರ್ಟರ್ಡ್ PhDs. ನಿಮ್ಮ ಹೆಸರು ಯಾವಾಗ ನಿಲ್ಲುತ್ತೆ, ಇದೇ ಥರ ಮುಂದೆ ಕೂಡ ಮಾಡ್ತಾ ಇದ್ದೀರ ಅಂತೇಳಿ ನಾನು ಹಾರೈಸಿ ನಿಮಗೆ ಆದಷ್ಟು ಪ್ರೋತ್ಸಾಹ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಫುಡ್ ಇದರ ಒಂದು ನಮ್ಮ ಶಿಬಿರದ ಏನು ಪ್ರಯೋಜನ? ಈಗ ನಮ್ಮ ಶಿಬಿರ ಪೂಜಾರಿ ಹೇಳಿದಂಗೆ ಎಲ್ಲರಿಗೂ ರೋಗ ತುಂಬ ಆಗಿದೆ. ಈಗ 80% ಜನರು ಈಗ ರೋಗಿಷ್ಠರಾಗಿದ್ದಾರೆ. ಯಾಕೆ? ಇದೊಂದು 15-20 ವರ್ಷದಿಂದ ಬಂದಿರುವಂಥ, ನಮ್ಮ ಹೊರಗಿನ ದೇಶದಿಂದ ಬಂದಿರುವಂಥ ಎಣ್ಣೆಯಿಂದಾಗಿರ್ಬೋದು, ಅಥವಾ ಗೋಧಿ ಹಿಟ್ಟಿನಿಂದಾಗಿರ್ಬೋದು, ಅಥವಾ ನಾವು ಹಾಕುವ ಪೆಸ್ಟಿಸೈಡ್. ಈ ಗದ್ದೆಗೆಲ್ಲ ನಾವು ಈಗ ಪೆಸ್ಟಿಸೈಡ್ ಮಾಡಿಕೊಂಡೇ ನಮಗೆ ಬೇಗ ಉತ್ಪತ್ತಿ ಬೇಕು, ಎಲ್ಲ ಅರ್ಜೆಂಟ್ ಬೇಕು. ನಮಗೆ ಮೊದಲೆಲ್ಲ 9 ತಿಂಗಳಿಗೆ ಹೆರಿಗೆ ಆಗ್ತಾ ಇತ್ತು, ಈಗ 6 ತಿಂಗಳಿಗೆ ಹೆರಿಗೆ ಆಗ್ತಾ ಉಂಟು. ಇದು ಒಂದು ಕೂಡ ನಮ್ಮ ಮಾಡರ್ನ್ ಲೈಫ್ ಸಿಸ್ಟಮ್ ಇದು. ಇದಕ್ಕೋಸ್ಕರ ನಾವೆಲ್ಲ ಈಗ ನಾವೇ ಸ್ವತಃವಾಗಿ 50 ಎಕರೆ ಗದ್ದೆಯನ್ನು, ನಮ್ಮ ಊರಿನ ಎಲ್ಲರ ಗದ್ದೆಯನ್ನು, ಹಳ್ಳಿಬಿದ್ದ ಗದ್ದೆಯನ್ನು ತಗೊಂಡು 50 ಎಕರೆಯನ್ನು ಗದ್ದೆಯನ್ನು ನಾನು ಈಗ ಒಂದು 4 ವರ್ಷದಿಂದ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ಒಂದು ಸಂಸ್ಥೆ ಸ್ಥಾಪಿಸ್ತೇವೆ ನಾವು, ವಿಳಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಆಗಿ ಒಂದು 4 ವರ್ಷ ಆಯಿತು. ಯಾಕಂತ ಹೇಳಿದ್ರೆ ನಮ್ಮದು ಏನೊಂದು ಎಜೆಂಡಾ ಅಂತ ಹೇಳಿದ್ರೆ ಸಾವಯವ ಕೃಷಿ. ಎಲ್ಲರ ಭತ್ತಕ್ಕೆ ಯಾವುದೇ ರೋಗ ಇದನ್ನು ಹಾಕಬಾರ್ದು, ಯಾವುದು ಪೆಸ್ಟಿಸೈಡ್ ಅಥವಾ ಗೊಬ್ಬರ, DAP, ಯೂರಿಯಾ ಯಾವುದನ್ನು ಹಾಕೋದಿಲ್ಲ. ನಾವು ಖಾಲಿ ಗೋಮೂತ್ರದಿಂದ ಮಾಡಿದಂಥ ಜೀವಾಮೃತ, ಗೋಮೂತ್ರದಿಂದ ತುಂಬ ಗೊಬ್ಬರವನ್ನು ಮಾಡ್ಬೋದು. ಅದನ್ನೆಲ್ಲ ಹಾಕಿ, ಅದೇ ಕೂಡ ನೀಮ್ ಆಯಿಲ್ ಬಿಟ್ಟು, ಅಂದರೆ ನಾವು ಯಾವುದೇ ಪೆಸ್ಟಿಸೈಡ್ ಹಾಕೋದಿಲ್ಲ, ನೀಮ್ ಆಯಿಲ್ ಬಿಟ್ಟು ಅದನ್ನು ಮಾಡ್ತಾ ಇದ್ದೇವೆ. ನಮ್ಮ ಅಕ್ಕಿ ಎಲ್ಲ ಕೆಜಿಗೆ 60 ರೂಪಾಯಿ, ಇವತ್ತೆಲ್ಲ 35 ಆದರೆ ನಮ್ದು 60 ರೂಪಾಯಿ ಅಷ್ಟು ಖರ್ಚು ಬೀಳ್ತದೆ. ನಮಗೆ ಇಳುವರಿ ಕೂಡ ಕಮ್ಮಿ. ಅವರಿಗೆ 100 ಆದರೆ ನಮಗೆ 30-40% ಬರುತ್ತೆ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ಬೈಲು ತಿಂದರೆ ದನಗಳು ಕೂಡ ಆರೋಗ್ಯವಂತವಾಗಿರ್ತದೆ, ಬರುವಂಥ ಹಾಲು ಕರೆಕ್ಟಾಗಿ ಏಟುವಾಗಿರ್ತದೆ. ಇಂಥ ನಾವೊಂದು ಕೆಲಸ ಮಾಡ್ತಾ ಇದ್ದೇವೆ. ಅದರ ಮುಖಾಂತರ ಈಗ ಜನವರಿ 14, 15, 16 3 ದಿವಸದ ಕೃಷಿ ಮೇಳ ಮಾಡ್ತಾ ಇದ್ದೀವಿ. ಇದು ರಾಜ್ಯ ಮಟ್ಟದ ಕೃಷಿ ಮೇಳ. ಇದಕ್ಕೆ ಆಲ್ರೆಡಿ ನಾವೆಲ್ಲ ಪ್ರಿಪೇರ್ ಆಗ್ತಾ ಇದ್ದೇವೆ. ಎಲ್ಲ ಮೀಟಿಂಗ್ ಎಲ್ಲ ಆಗ್ತಾ ಉಂಟು. ನಿಮ್ಮೆಲ್ಲ ಸಹಕಾರವನ್ನು ಕೋರ್ತಾ ಇದ್ದೇವೆ ನನಗೆ ಈ ಸಲ. ಯಾಕಂದರೆ ನಾವು 100 ಸ್ಟಾಲ್ ಆಗ್ತಾ ಇದ್ದೇವೆ. 100 ಸ್ಟಾಲ್ ಇದ್ದರೆ ಅದರೆಲ್ಲ ಯಂತ್ರೋಪಕರಣ ಹಾಗೂ ಈ ನರ್ಸರಿದವರೆಲ್ಲ ಬರ್ತಾರೆ. ತುಂಬ ಜನ ಬರ್ತಾರೆ. ದಿವಸಕ್ಕೆ 1,500,000 ಜನದ ನಮ್ಮದು ಅಂದಾಜು ಇತ್ತು ನಮ್ಮದು. ಮತ್ತು ಎಲ್ಲ ಇಲಾಖೆಯವರಿಂದ ನಾವು ಅದನ್ನು ಅವರವರದ್ದು ಈಗ ಕೃಷಿ ಮೇಳ ಅವರಿಂದ ಮಾಡಿಸ್ತಿದ್ದೇವೆ, ತೋಟಗಾರಿಕೆಗಳನ್ನು ಮಾಡಿಸ್ತಿದ್ದೇವೆ. ಈಗ ಮಲ್ಲಿಗೆ ಹೂವು ಯಾಕೆ ಬೆಳೆಸೋದೆಲ್ಲ ಕೈಪಿ ಬರ್ತಾ ಉಂಟು. ಅದೇ ಪ್ರಕಾರ ಅರಣ್ಯ ಇಲಾಖೆಯಿಂದ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ KFC ಕರ್ನಾಟಕ ಫಿಶ್ ಫೆಡರೇಷನ್ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ನಿಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಇದು ಜನವರಿ 14, 15, 16 ಎಲ್ಲ ನಿಮ್ಮ ಡೇಟನ್ನು ಫಿಕ್ಸ್ ಮಾಡಿ ಒಂದು ದಿವಸ ಆದರೂ ಬಂದು ನಮ್ಮ ಕೋಲನಾಡು, ಮುಲ್ಕಿ ಕೋಲನಾಡು ಹೈವೇಲೇ ಉಂಟದು. ಹೈವೇಯಲ್ಲಿ ಕೋಲನಾಡಿನ ಹತ್ತಿರ ದೊಡ್ಡ ಒಂದು 10 ಎಕರೆ ಜಾಗದಲ್ಲಿ ಮಾಡ್ತಾ ಇದ್ದೇವೆ. ನೀವೆಲ್ಲ ಬಂದು ಅದಕ್ಕೆ ವಿಸಿಟ್ ಮಾಡಬೇಕಂತ ನನ್ನ ವಿನಂತಿ. ಅದಕ್ಕೆ ಇವತ್ತು ಈ ಶಿಬಿರ ಕೂಡ ನಾವು ಶುಭ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದ ಸಮರ್ಪಣೆ ಲಯನಸ್ ಜಸಿಂತಾ ಮೆಂಡನ್ ಸೇವೆಯಿಂದ. It's my immense pleasure to vote my thanks to all delegates of this program. First and foremost, I would like to thank
all the chief guests of today's event. Sister Severin Fernandez, Administrator of Holy Angels High Primary School, Permanur. Haji Abdul Rashid, President of Syed Madani Dargah Ullal. Lion Dayal Matis, District Coordinator of Children Care, Lions Club, Rajinagar. Sridhar Pujari, Chief Officer of Campino, Sridevi Wellness Center, Mangalore, for gracing this occasion and spending your valuable time with us. Thank you all. I am grateful to Campino Sridevi Wellness Center for giving this opportunity to participate in this service program. Thank you, sir. My special thanks to Richard Charitable Trust for associating with us in this program. Thank you, sir. It's my pleasure to thank my President, Lion Aran Montero, for conducting this program with meticulous plan, and also thank Lion Vijan Shetty, MDF, for taking part in this event. Thank you, sir. ಉದ್ಘಾಟನಾ ಕ್ರಮ ಬರದಿಂದ ಸಾಧ್ಯಿದೆ ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಇದು ಸಾಂಸ್ಕೃತಿಕ ನಾಡಿನ ಅನುಭವವನ್ನು ಸವಿಯುವ ಪ್ರಯತ್ನ. ಅದೇ ರೀತಿ ಸಭಾ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗ್ತದೆ. ಓವರ್ ಪೇಮೆಂಟ್ಸ್ ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಲಯನ್ಸ್ ಕ್ಲಬ್ನಿಂದ ನಾನು ಕೇಳಿದ ಪ್ರಕಾರ ಅವರು ಪ್ರೋ ಆಕ್ಟಿವ್ ಆಕ್ಟಿವಿಟೀಸ್ ಅನ್ನು ಆಯೋಜಿಸುತ್ತಾ ಬಂದಿರುತ್ತಾರೆ. ನಾವು ಇದನ್ನು ಮೊದಲಿಂದ ಕೇಳ್ತಾ ಬಂದಿದ್ದೀವಿ. ಅದರಿಂದ ಸಮಾಜದಲ್ಲಿ ಏನು ಇತರರಿಗೆ ಉಪಯೋಗ ಇದೆ ಅಂತಹ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ನನ್ನ ನಂಬಿಕೆ. ಅದನ್ನೇ ನಾನು ಎಲ್ಲರಿಗೂ ಆಶಿಸುವಂಥದ್ದು. ಅದರಿಂದ ನಾವೆಲ್ಲರೂ let us make the world healthier and happier.